ಕ್ರಾಂತಿಕಾರಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಭಾವಚಿತ್ರಕ್ಕೆ ಮತ್ತು ರಾಷ್ಟ್ರಧ್ವಜಕ್ಕೆ ಮತಾಂಧ ಶಕ್ತಿಗಳಿಂದ ಅವಮಾನ ಮಾಡಿದ ಕೃತ್ಯ ಖಂಡನೀಯ. ಅವರನ್ನ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಿ ಜೈಲಿಗೆ ಅಟ್ಟಿ ಎಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಸರ್ಕಾರಕ್ಕೆ ಆಗ್ರಹವನ್ನ ಮಾಡಿದೆ. ಈ ಕುರಿತು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ವಿಭಾಗ ಕಾರ್ಯದರ್ಶಿ ದೇವಿ ಪ್ರಸಾದ್ ಶೆಟ್ಟಿ ಅವರು, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ವೀರ ನಾಯಕ ದಾಮೋದರ್ ಸಾವರ್ಕರ್ ಅವರ ಪಾತ್ರ ಅತ್ಯಂತ ಗಣನೀಯವಾದದ್ದು. ಮಹಾರಾಷ್ಟ್ರದ ಸುಸಂಸ್ಕೃತ ಮನೆತನದಲ್ಲಿ ಹುಟ್ಟಿದಂತಹ ಸಾವರ್ಕರ್ ಅವರು ಸುದೀರ್ಘ ಕಾಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ 2 ಬಾರಿ ಕ್ರೂರವಾದ ನೀರಿನ ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಯನ್ನ ದೇಶದ ಮತಾಂಧ ಶಕ್ತಿಗಳು ಅವಮಾನ ಮಾಡ್ತಾ ಇರುವುದು ಇಡೀ ಸ್ವಾತಂತ್ರ್ಯ ಹೋರಾಟಕ್ಕೆ ಎಸಗಿದ ಅಪಚಾರವಾಗಿದೆ. ಶಿವಮೊಗ್ಗದಲ್ಲಿ ಪಿಎಫ್ಐ ಮತ್ತು ಎಸ್ಡಿಪಿಐ ಮತಾಂಧ ಶಕ್ತಿಗಳು ಸ್ವಾತಂತ್ರ್ಯ ವೀರ ಭಾವಚಿತ್ರಕ್ಕೆ ಮತ್ತು ರಾಷ್ಟ್ರಧ್ವಜಕ್ಕೆ ಮಾಡಿರುವ ಅವಮಾನ ಅತ್ಯಂತ ಖಂಡನೀಯವಾಗಿದೆ. ಇದೊಂದು ರಾಜ್ಯದಲ್ಲಿ ಅಶಾಂತಿಯನ್ನ ಸೃಷ್ಟಿಸುವ ಕೆಲಸವಾಗಿದೆ. ಇಂತಹ ರಾಷ್ಟ್ರ ವಿರೋಧಿ ಶಕ್ತಿಗಳನ್ನ ನಿರ್ದಾಕ್ಷಿಣ್ಯವಾಗಿ ಮಟ್ಟ ಹಾಕಬೇಕೆಂದು ಸರ್ಕಾರವನ್ನು ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ ಎಂದರು. ಈ ಸಂದರ್ಭ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಗೋಪಾಲ್ ಕುತ್ತಾರ್, ಬಜರಂಗ ದಳ ವಿಭಾಗ ಸಂಚಾಲಕ ಭುಜಂಗ ಕುಲಾಲ್, ಬಜರಂಗ ದಳ ಜಿಲ್ಲಾ ಸಂಚಾಲಕ ಪುನೀತ್ ಅತ್ತಾವರ ಉಪಸ್ಥಿತರಿದ್ದರು. ಬಹಳ ಖೇದ ಏನು ಅಂತ ಹೇಳಿದರೆ, ವೈಚಾರಿಕವಾಗಿ ಖಂಡಿತ ಭಿನ್ನತೆ ಇರ್ಬೋದು, ಸಾವರ್ಕರ್ರನ್ನು ಒಪ್ಪದೇ ಇರುವಂಥವ್ರು ಈ ದೇಶದಲ್ಲಿ ಬದುಕ್ಬೋದು, ನಮ್ದು ಅದಕ್ಕೆ ವಿರೋಧ ಇಲ್ಲ. ಆದರೆ ಸ್ವಾತಂತ್ರ್ಯದ ಮಹೋತ್ಸವದ ಅಮೃತೋತ್ಸವದ ಈ ಒಂದು ಸಂದರ್ಭದಲ್ಲಿ ಇಂತಹ ಒಬ್ಬ ಶ್ರೇಷ್ಠ ವೀರನಿಗೆ ಅವಮಾನ ಮಾಡುವಂಥದ್ದನ್ನು ನಾವು ಬಲವಾಗಿ ಖಂಡಿಸ್ತಾ ಇದ್ದೇವೆ. ನಿನ್ನೆ ಗುರುಪುರದಲ್ಲಿ, ನಮ್ಮ ಪಕ್ಕದ ಗುರುಪುರದಲ್ಲಿ ಒಂದು ಶಾಲೆಯ ಕಾರ್ಯಕ್ರಮದಲ್ಲಿ ಡ್ಯಾನ್ಸಲ್ಲಿ, ನೃತ್ಯ ಕಾರ್ಯಕ್ರಮದಲ್ಲಿ ಸಾವರ್ಕರ್ ಅವರ ಚಿತ್ರವನ್ನು ತೋರಿಸಿದರು ಅನ್ನೋ ಕಾರಣಕ್ಕೋಸ್ಕರವಾಗಿ ಅಲ್ಲಿದ್ದಂಥ SDPIಯ ಪಂಚಾಯತ್ ಸದಸ್ಯ, ಒಬ್ಬ ಜನಪ್ರತಿನಿಧಿ ಆ ಶಿಕ್ಷಕಿಯನ್ನು ತರಾಟೆಗೆ ತಗೊಂಡು ಸಾರ್ವಜನಿಕವಾಗಿ ಕ್ಷಮೆ ಕೇಳಿಸುವಂಥ ಒಂದು ಅಕ್ಷಮ್ಯ ಕೆಲಸವನ್ನು ಮಾಡಿದರು. ಶಿವಮೊಗ್ಗದಲ್ಲಿ ಮಾಡಿದರು. ಭದ್ರಾವತಿನಲ್ಲಿ ಇದೇ ಕಾರಣಕ್ಕೋಸ್ಕರವಾಗಿ ಒಬ್ಬನಿಗೆ ಇರಿಯುವಂಥ ಕೆಲಸವನ್ನು ಮಾಡಿದರು. ಇನ್ನೊಂದು ಕಡೆ ದೈಹಿಕ ಹಲ್ಲೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಮೊನ್ನೆ ಆ ಮಾಲ್ನಲ್ಲಿ ನಡೆದಂಥ ಒಂದು ಘಟನೆ ನಮಗೆಲ್ಲರಿಗೂ ಕೂಡ ಒಂದು ರೀತಿ ಭೀತಿ ಹುಟ್ಟಿಸುವ ರೀತಿಯಲ್ಲಿ ಆ ಘಟನೆ ನಡೆದಿತ್ತು. ಬಹಳ ದೈತ್ಯ ದೇಹದವರೆಲ್ಲ ಬಂದು ಸಾವರ್ಕರ್ ಚಿತ್ರಕ್ಕೆ ಅವಮಾನ ಮಾಡುವಂಥದ್ದು, ಬೂಟ್ ನೆಕ್ಕಿದವ ಅನ್ನೋಂಥ ಮಾತನ್ನು ಹೇಳುವಂಥದ್ದು, ಇದು ಅತ್ಯಂತ ಒಂದು ರೀತಿ ದೇಶದ್ರೋಹಿ ಕೃತ್ಯ ಅಂತ ನಾವು ಭಾವಿಸ್ತೇವೆ. ನಾವು ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳ ಈ ರೀತಿಯ ಕೃತ್ಯಗಳನ್ನು ಖಂಡಿತ ಸಹಿಸೋದಿಲ್ಲ. ಯಾರ್ಯಾರು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಕೆಲಸ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಗೌರವ ಕೊಡುವಂಥದ್ದು ನಾವು ಭಾರತೀಯರಾಗಿರುವಂಥ ನಮ್ಮೆಲ್ಲರ ಧರ್ಮ. ನಾವು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಅಥವಾ ಭಾರತೀಯ ಸಮಾಜ, ಒಟ್ಟು ಭಾರತದ ಹಿಂದೂ ಸಮಾಜ ಯಾವತ್ತೂ ಕೂಡ ಯಾವುದೇ ಧರ್ಮದ ಸ್ವಾತಂತ್ರ್ಯ ವೀರನಿಗೆ ಒಂದು ಅವಮಾನವನ್ನು ಮಾಡುವಂಥ ಕೆಲಸ ಮಾಡಿಲ್ಲ. ಆದರೆ ಇವತ್ತು SDPI, PFI ಮತ್ತು ಪೂರಕವಾಗಿರುವಂಥ ಸಂಘಟನೆಗಳು ಇವತ್ತು ಸಾವರ್ಕರ್ಗೆ ವಿರೋಧ ಮಾಡೋದರ ಮುಖಾಂತರ, ಸಾವರ್ಕರ್ಗೆ ಅವಮಾನ ಮಾಡೋದರ ಮುಖಾಂತರ ಇವತ್ತು ಇಡೀ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಪೀಳಿಗೆಗೆ ಒಂದು ಅವಮಾನವನ್ನು ಮಾಡಿದ್ದಾರೆ. ಸರ್ಕಾರ ಇಂತಹ ದೇಶದ್ರೋಹಿಗಳ ವಿರುದ್ಧ ಅತ್ಯಂತ ಉಗ್ರವಾಗಿರುವಂಥ ಕ್ರಮಗಳನ್ನು ತಗೊಳ್ಬೇಕು. ವಿಶೇಷವಾಗಿ SDPI ಮತ್ತು PFIನಂಥ ಸಂಘಟನೆಗಳನ್ನು ನಿಷೇಧ ಮಾಡಬೇಕನ್ನುವಂಥ ಒಂದು ಆಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ.